हरि बोला, हरि बोल। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 35. ಯಥಾಮಹಂದಿ ಭೂತಾನಿ ಭೂತೇಷು ಉಚ್ಚ ಅವಚೇಷು ಅನು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನಾತೇಷು ಅಹಂ. ಅನುವಾದ: ಏ ಬ್ರಹ್ಮನೇ, ಇದನ್ನು ತಿಳಿದುಕೋ, ವಿಶ್ವ ಮಹಾಭೂತಗಳು ವಿಶ್ವದೊಳಗೆ ಪ್ರವೇಶಿಸುತ್ತವೆ, ಅದೇ ಕಾಲದಲ್ಲಿ ವಿಶ್ವದಲ್ಲಿ ಪ್ರವೇಶ ಮಾಡುವುದಿಲ್ಲ. ಅದೇ ಪ್ರಕಾರ ನಾನು ಕೂಡ ಸೃಷ್ಟಿಯಾದ ಪ್ರತಿಯೊಂದರಲ್ಲೂ ಇದ್ದೇನೆ ಮತ್ತು ಅದೇ ಕಾಲದಲ್ಲಿ ನಾನು ಪ್ರತಿಯೊಂದರಿಂದ ಹೊರಗಿದ್ದೇನೆ. ಇದಕ್ಕೆ ಹೇಳುವಂಥದ್ದು ಚೈತನ್ಯ ಮಹಾಪ್ರಭು ಕೊಟ್ಟದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಸೈಮಲ್ಟೇನಿಯಸ್ಲಿ ಒನ್, ಟೋಟಲಿ ಡಿಫ್ರೆಂಟ್, ಒನ್ ಅಂಡ್ ಡಿಫ್ರೆಂಟ್. ಇದಕ್ಕೆ ಹೇಳುವಂಥದ್ದು ಇನ್ಕನ್ಸಿವೇಬಲ್. ಪ್ರಭುಪಾದ ಹೇಳ್ತಾರೆ, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ಯುವರ್ ಟೈನಿ ಬ್ರೈನ್, ನಿನ್ನ ಸಣ್ಣ ಮೆದುಳಲ್ಲಿ ನಿಮಗೆ ಎಷ್ಟು ಅರ್ಥ ಆಗಬಹುದು. ಕೃಷ್ಣ ಬರ್ತಾನೆ, ಕೃಷ್ಣ ಬರುವುದಿಲ್ಲ. ಶುದ್ಧ ಭಕ್ತರಿಗೆ ಬರ್ತಾನೆ, ನಮ್ಮಂತವರಿಗೆ ಬರುವುದಿಲ್ಲ. ಅಂದ್ರೆ ಈ ಈಶೋಪನಿಷ ಶ್ಲೋಕ ಎಂತ ಹೇಳುವಂತದ್ದು, ತದ್ ಏಜತಿ ತನ್ನೇಜತಿ ತದ್ದೂರೇ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ ತದ್ದು ಸರ್ವಸ್ಯಸ್ಯ ಬಾಯತ. ಅಂದ್ರೆ ನಡೀತಾನೆ, ನಡೆಯುವುದಿಲ್ಲ, ದೂರ ಇದ್ದಾನೆ, ಹತ್ತಿರ ಇದ್ದಾನೆ, ಎಲ್ಲದರ ಒಳಗಿದ್ದಾನೆ, ಹೊರಗೂ ಕೂಡ ಇದ್ದಾನೆ. ಇದು ಹೇಗೆ ಪ್ರಭುಪಾದ ಇದನ್ನು ವಿವರಿಸ್ತಾರೆ. ಪ್ರಭುಪಾದ ಹೇಳುವಂತದ್ದು, ನಮ್ಮಂತವರಿಗೆ ದೂರ ಇದ್ದಾನೆ ಭಗವಂತ, ಶುದ್ಧ ಭಕ್ತರಿಗೆ ಹತ್ತಿರ ಇದ್ದಾನೆ. ಇದು ನಾವು ತಿಳಿಯುವಂತ ವಿಷಯ. ಶುದ್ಧ ಭಕ್ತರನ್ನು ಬಿಟ್ಟು ಒಂದು ಸೆಕೆಂಡ್ ಕೂಡ ಆಚೆ ಈಚೆ ಹೋಗುವುದಿಲ್ಲ ಭಗವಂತ, ಅಲ್ಲೇ ಇರ್ತಾನೆ. ಇದಕ್ಕೆ ಉದಾಹರಣೆ ನಾವು ಭಾಗವತಮಲ್ಲಿ ತುಂಬಾ ಉದಾಹರಣೆ ಕಂಡಿದ್ದೇವೆ. ಅಂಬರೀಷ್ ಮಹಾರಾಜಿಗೆ ದುರ್ವಾಸ ಮುನಿ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ಸುದರ್ಶನ ಇತ್ತು. ಇಮಿಡಿಯೇಟ್ ಸುದರ್ಶನ ಎಂತಾಯ್ತು, ಸುದರ್ಶನ ಕೆಲಸ ಮಾಡಿತು, ದುರ್ವಾಸ ಮುನಿ ಬಿಡ್ಲಿಲ್ಲ. ಇದರರ್ಥ ಎಂತ, ಹತ್ತಿರ ಇದ್ದಾನೆ ಶುದ್ಧ ಭಕ್ತರಿಗೆ. ಈಗ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಹೇಳ್ತಾನೆ, ಇನ್ನ ನರಸಿಂಹ ಈ ಕಂಬದಲ್ಲಿ ಇದ್ದಾನೆ, ಇಮಿಡಿಯೇಟ್ ಬಂದ. ಅದೇ ನಾವು ಕೂಡ ಹೇಳ್ಬೋದು ಇದ್ದಾನೆ ಅಂತ, ಆದ್ರೆ ಬರುವುದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಅಂತ ಭಕ್ತಿ ಇಲ್ಲ. ನಮ್ಮ ಭಕ್ತಿ ಎಂತ ಅಂದ್ರೆ ತುಂಬಾ ಇದು ಹೇಳುವಂತಹದ್ದು ಏನು ಅಲ್ಲ. ಕಂಪೇರ್ ಮಾಡುವ ಶುದ್ಧ ಭಕ್ತರ ಭಕ್ತಿಗೆ ನಾವು ಕಂಪೇರ್ ಮಾಡುವಾಗ ಏನು ಅಲ್ಲ, ಇನ್ಸಿಗ್ನಿಫಿಕೆಂಟ್ ನಮ್ಮ ಭಕ್ತಿ. ಅದಕ್ಕೆ ಭಗವಂತ ಬರುವುದಿಲ್ಲ. ಇಲ್ಲದ್ರೆ ಆಕ್ಚುಲಿ ಭಗವಂತ ಬರ್ತಾನೆ. ಅದನ್ನ ಇಲ್ಲಿ ಹೇಳುವಂತದ್ದು. ಪ್ರತಿಯೊಂದರಲ್ಲೂ ಇದ್ದೇನೆ, ಅದೇ ಕಾಲ ಪ್ರತಿಯೊಂದರಲ್ಲೂ ಹೊರಗಿದ್ದೇನೆ. ಇದು ಅರ್ಥ ಮಾಡ್ಲಿಕ್ಕೆ ನಾವು ಇದು ಸ್ವಲ್ಪ ತತ್ವ, ಫಿಲಾಸಫಿ. ಚೈತನ್ಯ ಮಹಾಪ್ರಭು ಈ ಫಿಲಾಸಫಿ ಕೊಟ್ಟಿದ್ದಾರೆ, ಅಚಿಂತ್ಯ ಭೇದ ಅಭೇದ ತತ್ವ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಶೀಲ ಪ್ರಭುಪಾದ್ ಕಿ ಜೈ. ಐಕ ಸೃಷ್ಟಿಯ ಮಹಾಭೂತಗಳು ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಇವೆಲ್ಲವೂ ಎಲ್ಲ ವಸ್ತುಗಳ ಶರೀರವನ್ನು ಸಾಗರ, ಪರ್ವತ, ಜಲಚರಗಳು, ಸಸ್ಯಗಳು, ವಿಷಯಂತುಗಳು, ಪಕ್ಷಿಗಳು, ಮೃಗಗಳು, ಮಾನವರು, ದೇವತೆಗಳು ಹಾಗೂ ಐಹಿಕವಾಗಿ ವ್ಯಕ್ತಗೊಂಡ ಪ್ರತಿಯೊಂದರಲ್ಲೂ ಪ್ರವೇಶಿಸುತ್ತವೆ ಮತ್ತು ಅದೇ ಕಾಲದಲ್ಲಿ ಆ ಭೂತಗಳು ಭಿನ್ನವಾಗಿ ಸ್ಥಿತವಾಗಿರುತ್ತದೆ. ಇದಕ್ಕೆ ರಿಲೇಟೆಡ್ ನಾನು ಸನಾತನ ಗೋಸ್ವಾಮಿ ಹೇಳಿದನ್ನು ಹೇಳ್ತೇನೆ. ಸನಾತನ ಗೋಸ್ವಾಮಿ ಹೇಳುವಂತದ್ದು, ಚಾಣಕ್ಯ ಪಂಡಿತ ಹೇಳುವಂತದ್ದು, ನಮ್ಮ ಕೆಲವು ನೇಚರ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಚಾಣಕ್ಯ ಪಂಡಿತ ಹೇಳುವಂತದ್ದು. ಆದ್ರೆ ಸನಾತನ ಗೋಸ್ವಾಮಿ ಹೇಳ್ತಾರೆ ಆಗ್ತದೆ. ಹೇಗೆ ಅಂದ್ರೆ ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ, ಗ್ರಾಸ್ ಬಾಡಿ ಅಂಡ್ ಸಟಲ್ ಬಾಡಿ. ಭೂಮಿ, ಅಪೋ ನಲೋ ವಾಯು ಅದು ಗ್ರಾಸ್.
ಸೂಕ್ಷ್ಮ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಸಟಲ್ ಬಾಡಿಯನ್ನು ನಾವು ಚೇಂಜ್ ಮಾಡಬಹುದಂತೆ. ಹೇಗೆ? ಕೃಷ್ಣ ಪ್ರಜ್ಞೆಯಿಂದ. ಆಗ ನಮ್ಮ ನೇಚರ್ ಚೇಂಜ್ ಆಗ್ತದೆ. ಈಗ ನಾವು ಕೂಡ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನಾವು ಹೇಗಿದ್ದೇವೆ, ಹೇಗಾದೇವೆ ಆಗ್ತದೆ. ಕೃಷ್ಣ ಪ್ರಜ್ಞೆಯಿಂದ ಹರೇ ಕೃಷ್ಣ ಮಂತ್ರ ಚಾಂಟಿಂಗ್, ಪ್ರಭುಪಾದ ಹೇಳ್ತಾರೆ, ಚಾಂಟಿಂಗ್ ಇಸ್ ದ ಬೇಸಿಸ್ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್. ಹೇಗೆ ಅಂದ್ರೆ, ಒಂದು ಬಿಲ್ಡಿಂಗ್ ಕಟ್ಟುವಾಗ ಪಿಲ್ಲರ್, ನಾವು ಪಿಲ್ಲರ್ಗೆ ತುಂಬಾ ಎಂತ ಹೇಳುವಂತಹದ್ದು ಒಳ್ಳೆ ಕಾಂಕ್ರೀಟ್ ಹಾಕ್ತೇವೆ, ತುಂಬಾ ಜಾಗ್ರತೆಯಲ್ಲಿ ನೋಡ್ತೇವೆ, ಯಾಕಂದ್ರೆ ಪಿಲ್ಲರ್ ಮೀನ್ ಬೇಸಿಸ್. ಚಾಂಟಿಂಗ್ ಕಾನ್ಶಿಯಸ್ನೆಸ್ ಪ್ರಭುಪಾದ ಹೇಳುವಂತದ್ದು. ಇಲ್ಲಿ ಕೂಡ ಐಕಸಸ್ಯ ಮಹಾಭೂತಗಳು ಅಂದ್ರೆ ಪೃಥ್ವಿ, ಅಗ್ನಿ, ವಾಯು ಮತ್ತು ಆಕಾಶ, ಇವೆಲ್ಲವೂ ಎಲ್ಲ ವಸ್ತುಗಳು ಶರೀರವನ್ನು ಸಾಗರ, ಪರ್ವತ, ಜಲಚರ, ಸಸ್ಯಗಳು, ವಿಷಜಂತುಗಳು, ಪಕ್ಷಿಗಳು, ಮೃಗಗಳು, ಮಾನವ, ದೇವತೆಗಳು, ಐಕ ವ್ಯಕ್ತಗಳನ್ನ ಪ್ರತಿಯೊಂದರಲ್ಲೂ ಪ್ರವೇಶಿಸುತ್ತದೆ, ಪ್ರತಿಯೊಂದರಲ್ಲಿ ಉಂಟು. ಮತ್ತು ಅದೇ ಕಾಲದಲ್ಲಿ ಆ ಭೂತಗಳು ಭಿನ್ನವಾಗಿ ಸಿದ್ಧವಾಗಿರುತ್ತದೆ. ಪ್ರಜ್ಞೆಯ ಪ್ರಬುದ್ಧ ಅವಸ್ಥೆಯಲ್ಲಿ ಮಾನವರು ಶರೀರ ಶಾಸ್ತ್ರ ಮತ್ತು ಭೌತ ವಿಜ್ಞಾನ ಎರಡನ್ನು ಅಧ್ಯಯನ ಮಾಡಬಹುದು. ಭೌತ ಎಲ್ಲ ಮಾಡ್ತೇವೆ, ನಮ್ಮ ಸೋಕಾಲ್ ಸೈನ್ಸ್ ಎಲ್ಲ ಮಾಡ್ತಾರೆ. ಆದರೆ ಅಂತ ವಿಜ್ಞಾನಗಳು ಮೂಲ ತತ್ವಿಕ ಮೂಲಾಂಶಗಳೇ ಹೊರತು ಬೇರೇನೂ ಅಲ್ಲ. ಮಾನವನ ಶರೀರ, ಪರ್ವತದ ಶರೀರ ಮತ್ತು ಬ್ರಹ್ಮನು ಸೇರಿದಂತೆ ಎಲ್ಲ ದೇವತೆಗಳ ಶರೀರಗಳು ಪೃಥ್ವಿ, ಜಲ ಇತ್ಯಾದಿಯಾದ ಅದೇ ದ್ರವ್ಯಗಳನ್ನು ಕೂಡಿದೆ ಮತ್ತು ಏಕವಾದ ಆ ದ್ರವ್ಯಗಳು ಶರೀರಾರಹಿತ. ನೋಡಿ, ನಾವು ಪಂಚಮಹಾಭೂತಗಳು ಎಲ್ಲವೂ ಕೂಡಿದೆ. ಮೊದಲು ಪಂಚಭೂತಗಳನ್ನು ಸೃಷ್ಟಿಸಲಾಯಿತು, ಆದ್ದರಿಂದ ಅವು ಅನಂತರ ದೇಹ ರಚನೆಯಲ್ಲಿ ಪ್ರವೇಶಿಸಿದವು, ಮತ್ತೆ ಅದು ದೇಹ ರಚನೆ ಪ್ರವೇಶಿಸಿದವು. ಹೀಗೆ ಅವು ಉಭಯ ಸಂದರ್ಭಗಳಲ್ಲೂ ವಿಶ್ವವನ್ನು ಪ್ರವೇಶಿಸಿದವು ಮತ್ತು ಪ್ರವೇಶಿಸಿಲ್ಲ. ಹೇಗೆ ಹೇಳುವಂತಹದ್ದು, ಇದಕ್ಕೆ ಹೇಳುವಂತ ಚಿಂತೆ ಬೇರೆ ಬೇರೆ, ಪ್ರವೇಶಿಸದೆ ಪ್ರವೇಶಿಸುವುದಿಲ್ಲ. ಅಂತೆಯೇ ಪರಮಪ್ರಭು ಭಗವಂತನು ತನ್ನ ವಿವಿಧ ಶಕ್ತಿಗಳಿಂದ, ಅಂದರೆ ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳಿಂದ ಪ್ರಕಟಿತ ವಿಶ್ವಗಳ ಪ್ರತಿಯೊಂದರಲ್ಲೂ ಇದ್ದಾನೆ. ಭಗವಂತ 3/4 ಅಂತರಂಗ ಶಕ್ತಿ ಸ್ಪಿರಿಚುವಲ್ ವರ್ಲ್ಡ್, 1/4 ಬಹಿರಂಗ ಶಕ್ತಿ ಮೆಟೀರಿಯಲ್ ವರ್ಲ್ಡ್, ಎರಡೂ ಕಡೆ ಇದ್ದಾನೆ. ಆದ್ರೆ ನಮ್ಗೆ ಕಣ್ಣು ಇಲ್ಲ ನೋಡುವಂತದ್ದು. ಭಗವಂತ ಇದ್ದಾನೆ, ಅವನು ಬೇರೆ ಬೇರೆ ಶಕ್ತಿಗಳಿಂದ ಇದ್ದಾನೆ ಮತ್ತು ಏಕಕಾಲದಲ್ಲಿ ಪ್ರತಿಯೊಂದರ ಹೊರಗೂ ಇದ್ದಾನೆ. ಮತ್ತು ಅದೇ ಕಾಲದಲ್ಲಿ ಈ ಮೊದಲು ವರ್ಣಿಸಿದಂತೆ ದೇವರ ಸಾಮ್ರಾಜ್ಯದಲ್ಲಿ, ಎಂದರೆ ವೈಕುಂಠ ಲೋಕದಲ್ಲಿ ಇದ್ದಾನೆ. ವೈಕುಂಠ ಲೋಕದಲ್ಲಿ ಕೂಡ ಇದ್ದಾನೆ, ಇಲ್ಲಿ ಕೂಡ ಇದ್ದಾನೆ. ಹೇಗೆಂದ್ರೆ ಕನಕದಾಸರು ಶ್ರೀರಂಗಂ ಯಾತ್ರಾ, ನಾವು ಜನವರಿಯಲ್ಲಿ ಇಡ್ತಾ ಇದ್ದೇವೆ ಮೋಸ್ಟ್ಲಿ, ಶ್ರೀರಂಗಂ, ರಾಮೇಶ್ವರಂ, ಕುಂಭಕೋಣಂ ಯಾತ್ರಾ. ಹಾಗಾಗಿ ಶ್ರೀರಂಗಂ ಯಾತ್ರಾ, ಶ್ರೀರಂಗಮಲ್ಲಿ ದಾಸರು, ಕನಕದಾಸರಲ್ಲಿ ಹೋಗುವಾಗ ಒಂದು ಭಜನೆ ಉಂಟು, ಇಷ್ಟು ದಿನ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ. ಈಗ ನಾನು 10-12 ಬಾರಿ ಹೋಗಿದ್ದೇನೆ ಎಲ್ಲಿಗೆ, ಶ್ರೀರಂಗಂಗೆ. ಆದ್ರೆ ಒಂದು ಚೇಂಜಸ್ ಆಗಿದೆ. ನಾನು 99 ಹೋಗಿದ್ದೆ, ಕೃಷ್ಣ ಪ್ರಜ್ಞೆ ಬರೋ ಮೊದಲು, ಮತ್ತೆ 2010 ಹೋಗಿದ್ದೇನೆ. ಹೋಗುವಾಗ ನೋಡುವ ದೃಷ್ಟಿಕೋನ ಚೇಂಜ್ ಆಗಿದೆ, ಅದು ಭಕ್ತಿಯಿಂದ ಆಗಿದೆ. ಆದ್ರೆ ಕಂಬಗಳು ನನಗೆ ಕಲ್ಲಿನಾಗಿ ಕಾಣಿತು, ಆದ್ರೆ ಅದು ವಜ್ರ ವೈಡೂರ್ಯದ ಕಂಬ ಕಂಡಿತು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ, ವಜ್ರ ವೈಡೂರ್ಯವ ಕಂಡೆ ಅಂದ್ರೆ ವೈಕುಂಠದಾಗಿ ಕಂಡಿತು. ಪ್ರಭುಪಾದ ಹೇಳುವಂತದ್ದು, ದೀಸ್ ಆಲ್ ಟೆಂಪಲ್ಸ್, ದೀಸ್ ಆರ್ ಆಲ್ ವೈಕುಂಠಾಸ್. ಪ್ರಭುಪಾದ ಹೇಳ್ತಾರೆ, ದೀಸ್ ಆರ್ ಆಲ್ ನಾಟ್ ಆರ್ಡಿನರಿ ಟೆಂಪಲ್, ದೀಸ್ ಆರ್ ಆಲ್ ವೈಕುಂಠಾಸ್. ಆದ್ರೆ ನಮ್ಗೆ ವಿಷನ್ ಇಲ್ಲ, ಪ್ರಭುಪಾದಿಗೆ ವಿಷನ್ ಉಂಟು, ಈಗ ದಾಸರಿಗೆ ವಿಷನ್ ಇತ್ತು. ಹಾಗಾಗಿ ಇಲ್ಲಿ ಅದನ್ನು ಹೇಳುವಂತದ್ದು, ಏಕಕಾಲದ ಪ್ರತಿಯೊಂದು ಹೊರಗಿದ್ದಾನೆ ಮತ್ತು ಅದೇ ಕಾಲದಲ್ಲಿ ಅವನು ಈ ಮೊದಲು ವರ್ಣಿಸಿದ ದೇವರ ಸಾಮ್ರಾಜ್ಯದಲ್ಲಿ, ಅಂದರೆ ವೈಕುಂಠ ಲೋಕದಲ್ಲಿ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ ಎಂತಂದ್ರೆ, ವೈಕುಂಠ, ಯು ಕ್ಯಾನ್ ಕ್ರಿಯೇಟ್ ವೈಕುಂಠ ಜಸ್ಟ್ ಬೈ ಪ್ರೇಮ ಇನ್ ಯುವರ್ ಐಸ್, ಯು ಕ್ಯಾನ್ ಕ್ರಿಯೇಟ್ ವೈಕುಂಠ. ವೈಕುಂಠ ಅಂತ ಹೇಳುವಂಥದ್ದು ದೂರ ಏನೂ ಇಲ್ಲ. ಪ್ರಭುಪಾದ ಹೇಳುವಂಥದ್ದು ವೈಕುಂಠ ಇಲ್ಲೇ ಉಂಟು, ಆದ್ರೆ ನಾವು ನಮ್ಮ ಕಣ್ಣನ್ನು ಕಾಮಾಂಜನದಿಂದ ಪ್ರೇಮಾಂಜನಕ್ಕೆ ಪರಿವರ್ತನೆ ಮಾಡಬೇಕು, ಆಗ ವೈಕುಂಠದಾಗಿ ಕಾಣ್ತದೆ. ಪ್ರಭುಪಾದಿಗೆ ಎಲ್ಲೋ ವೈಕುಂಠದಾಗಿ ಕಾಣಿದ್ರು, ಪ್ರಭುಪಾದಿ ಲೋಕ ಇದ್ದಾನೆ. ಹಾಗಾಗಿ ಎರಡು ಕಡೆ ಇದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ
ನಿಮಿಷ. ನಿಮಿಷ. ಕೃಷ್ಣ ಚೈತನ್ಯ. ಒಂದು ನಿಮಿಷ. ಎಸ್, ಬ್ರಹ್ಮ ಸಂಹಿತೆಯಲ್ಲಿ 5.37 ಇದನ್ನು ಸೊಗಸಾಗಿ ಹೇಳಲಾಗಿದೆ. ಎಂತ ಹೇಳಿದ್ದಾರೆ ಬ್ರಹ್ಮ ಸಂಹಿತೆ ಶ್ಲೋಕ? ನಿಮಿಷ ಮೇಲೆ ಮಾಡು. ಎಸ್, ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಪದಯ ಕಲಾಭಿ ಗೋಲೋಕ ಏವ ನಿವಸದ ಅಖಿಲಾತ್ಮಭೂತೋ ಗೋವಿಂದಮಾದಿ ಪುರುಷಂ ತಮ್ಮಂ ಭಜಾಮಿ. ಯಾರು ತನ್ನ ದಿವ್ಯ ಅಸ್ತಿತ್ವ ಜ್ಞಾನ ಆನಂದಗಳನ್ನು ಅಂತರಂಗ ಶಕ್ತಿಯ ವಿಸ್ತರಣೆಯಿಂದ ಹಾಗೂ ತನ್ನ ವಿಸ್ಮೃತ ರೂಪಗಳನ್ನು ಅನುಭೋಗಿಸುವ ಅಂತರಂಗ ಶಕ್ತಿ ಅಂತ ದೇವೋತ್ತಮ ಪುರುಷ ಗೋವಿಂದನ ನಾನು ಭಜಿಸುತ್ತೇನೆ. ಅಂತರಂಗ ವಿಸ್ತರಣೆಯಿಂದ ಹಾಗೂ ತನ್ನ ವಿಸ್ಮೃತ ರೂಪಗಳನ್ನು ಅನುಭವಿಸುವನು ಅವನು ಭಜಿಸುತ್ತಾನೆ. ಏಕಾಲದ ಅವನು ಸೃಷ್ಟಿಯ ಪ್ರತಿಯೊಂದು ಅಣುವಿನಲ್ಲೂ ಪ್ರವೇಶಿಸ್ತಾನೆ, ಪ್ರತಿಯೊಂದರಲ್ಲಿ ಇದ್ದಾನೆ. ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಇಸ್ ದೇರ್ ಇನ್ ಈಚ್ ಅಂಡ್ ಎವ್ರಿ ಆಟಮ್, ಎಲ್ಲರಲ್ಲಿ ಇದ್ದಾನೆ. ಅವನ ಸ್ವಾಂಶ ವಿಸ್ತರಣೆಯನ್ನು ಬ್ರಹ್ಮ ಸಂಹಿತೆ 5.35 ಕೂಡ ಹೆಚ್ಚು ಖಚಿತವಾಗಿ ವರ್ಣಿಸಲಾಗಿದೆ. ಏಕೋ ಅಪಿ ಅಸೌ ರಚಯಿತಂ ಜಗದಂಡ ಕೋಟಿ ಯಶಕ್ತಿರಸ್ತಿ ಜಗದಂಡ ಛಾಯಾ ಯದಂತ ಅಂಡಾಂತರಸ್ಥ ಪರಮಾಣು ಛಾಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮ್ಮಂ ಭಜಾಮಿ. ಯಾರು ತನ್ನ ಸ್ವಾಂಶದ ಒಂದು ಭಾಗದಿಂದ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರತಿಯೊಂದು ಅಣುವಿನ ಕಣವನ್ನು ಪ್ರವೇಶಿಸಿ, ಯಾರು ತನ್ನ ಸ್ವಾಂಶದ ಒಂದು ಭಾಗದಿಂದ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರತಿಯೊಂದು ಅಣುವನ್ನು ಪ್ರವೇಶಿಸಿದ ಆ ಮೂಲಕ ತನ್ನ ಅನಂತ ಶಕ್ತಿಯನ್ನು ಐಹಿಕ ಸೃಷ್ಟಿಯೆಲ್ಲ ಅಪರಿಮಿತವಾಗಿ ಪ್ರಕಟಪಡಿಸುವವನು ಆ ದೇವೋತ್ತಮ ಪುರುಷ ಗೋವಿಂದನನ್ನು ಭಜಿಸುತ್ತೇನೆ. ಹಾಗಾಗಿ ನಮ್ಗೆ ಈಗ ನಾನು ಯಾತ್ರೆಗೆ ಹೋಗಿ ಬಂದಿದ್ದೇನೆ. ಎಲ್ಲಿಗೆ? ಚಾರ್ಧಾಮ್ ಯಾತ್ರೆಗೆ. ತುಂಬಾ ಟಫ್ ಯಾತ್ರೆ. ಭಗವಂತ ಹಾಗೆ ಅಲ್ಲ. ಭಗವಂತ ಎಲ್ಲಿ ಬೇಕಾದ್ರೂ ಎನಿ ಮೂಮೆಂಟ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವ್ನಿಗೆ ಏನು ಟಫ್ ಇಲ್ಲ. ಪ್ರತಿಯೊಂದು ನೋಡಿ, ಪ್ರತಿಯೊಂದು ಬ್ರಹ್ಮಾಂಡ, ಪ್ರತಿಯೊಂದು ಅಣು ಕಣವನ್ನು ಕೃಷ್ಣ ಅಂದ್ರೆ ಅಷ್ಟು ಶಕ್ತಿ ಉಂಟು ಕೃಷ್ಣನಿಗೆ. ಎಂತ ಬೇಕಾದ್ರೂ ಮಾಡ್ಬೋದು. ಕೃಷ್ಣ ಕಂಪ್ಲೀಟ್. ಅವನಿಗೆ ನಾನು ಭಜಿಸುತ್ತೇನೆ. ಪರಮ ಬ್ರಹ್ಮನ್ ಹೀಗೆ ಸರ್ವವ್ಯಾಪಿ ಎಂದು ನಿರಾಕಾರವಾದಿಗಳು ಊಹಿಸಬಹುದು ಅಥವಾ ಗ್ರಹಿಸಬಹುದು. ನಿರಾಕಾರವಾದಿಗಳು ಅಂತ ಹೇಳುವಂಥದ್ದು ಸರ್ವವ್ಯಾಪಿ ಅಂದ್ರೆ ಶಕ್ತಿ ಶಕ್ತಿ ಶಕ್ತಿ. ಶಕ್ತಿಮಾನಿಗೆ ಅವರು ಕ್ರೆಡಿಟ್ ಕೊಡುವುದಿಲ್ಲ. ಕೃಷ್ಣನಿಗೆ ರೂಪವೆಲ್ಲ ಆ ರೀತಿ ಹೇಳ್ತಾರೆ. ಅಂದ್ರೆ ಶಕ್ತಿಗೆ ಅವರು ಇಂಪಾರ್ಟೆನ್ಸ್ ಕೊಡುವಂಥದ್ದು. ಶಕ್ತಿ ಉಂಟು, ಒಂದು ಶಕ್ತಿ ಉಂಟು. ಆ ಶಕ್ತಿ ಬ್ರಹ್ಮಜ್ಯೋತಿ ಶಕ್ತಿ. ಬ್ರಹ್ಮಜ್ಯೋತಿ ಭಗವಂತನ ದೇಹದಿಂದ ಬರೋ ಕಿರಣ, ಅದು ಅವರಿಗೆ ಗೊತ್ತಿಲ್ಲ. ಆದ್ರಿಂದ ಅವನು ವ್ಯಕ್ತಿ ರೂಪ ಹೊಂದಿರುವ ಸಾಧ್ಯತೆ ಇಲ್ಲ ಎಂಬ ತೀರ್ಮಾನಕ್ಕೆ ಬರಬಹುದು. ಅವನಿಗೆ ಭಗವಂತ ವ್ಯಕ್ತಿ ಅಲ್ಲ, ಅವನಿಗೆ ರೂಪ ಇಲ್ಲ, ಈ ರೀತಿ ಹೇಳ್ತಾರೆ ನಿರಾಕಾರವಾದಿಗಳು. ಇಲ್ಲಿ ಅವನ ದಿವ್ಯ ಜ್ಞಾನದ ರಹಸ್ಯ ಅಡಗಿದೆ. ಈ ರಹಸ್ಯವೇ ದೇವೋತ್ತಮ ಪುರುಷನ ದಿವ್ಯ ಪ್ರೇಮ. ನೋಡಿ, ಇದು ಹೇಗೆ ಗೊತ್ತಾಗುವಂಥದ್ದು? ಭಗವಂತ ವ್ಯಕ್ತಿ, ಅವ ಪುರುಷ ಅಂತ ಹೇಗೆ ಗೊತ್ತಾಗುವಂಥದ್ದು? ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿದಾಗ ನಮ್ಗೆ ಗೊತ್ತಾಗ್ತದೆ. ಇಲ್ಲದೆ ಆಗುದಿಲ್ಲ, ಗೊತ್ತಾಗುದಿಲ್ಲ. ಇಲ್ಲದೆ ನಾವು ಕೂಡ ನಿರಾಕಾರವಾದಿಗಳೇ. ಶಕ್ತಿ 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 ಶಕ್ತಿ. ಎಸ್, ದೇರ್ ಇಸ್ ಒನ್ ಅಂತ ಹೇಳುವಂತಹದ್ದು. ಶಕ್ತಿ ಈಸ್ ದೇರ್ ಒನ್ ಹೇಳ್ತಾರೆ ನಿರಾಕಾರವಾದಿಗಳು. ಎಸ್, ಒಂದು ಅದು ನಾವು ಬೇರೆ ಬೇರೆ ರೀತಿ ಹೇಳ್ತೇವೆ. ನೀವು ಹೇಳ್ತೀರಿ ಕೃಷ್ಣ ಅಂತ, ನಾವು ಅದನ್ನು ಪ್ರಕೃತಿ ಹೇಳ್ತೇವೆ, ಇನ್ನೊಂದು ಹೇಳ್ತೇವೆ ಶಕ್ತಿ. ಈ ರೀತಿ ಎಂತೆಂತ ಡಿಫೈನ್ ಮಾಡ್ತಾರೆ. ತಪ್ಪು. ಆದ್ರೆ ಭಗವಂತನ ದಿವ್ಯ ರೂಪದ ಸಾಕ್ಷಾತ್ಕಾರ ಆಗುವಂಥದ್ದು
ಭಗವಂತನ ದಿವ್ಯ ಪ್ರೇಮ ಸೇವೆಯಿಂದ. ನೋಡಿ, ಇದು ದಿವ್ಯ ಜ್ಞಾನದ ರಹಸ್ಯ ಅಡಗಿದೆ. ಈ ರಹಸ್ಯವೇ ದೇವೋತ್ತಮ ಪುರುಷನ ದಿವ್ಯ ಪ್ರೇಮ. ಭಗವಂತನ ಅಂತ ದಿವ್ಯ ಪ್ರೇಮದಿಂದ ಸ್ಫುರಿತನಾದವನು ಯಾವುದೇ ತೊಂದರೆ ಇಲ್ಲದೆ ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ ದೇವೋತ್ತಮ ಪುರುಷ ಕಾಣಬಹುದು. ಪ್ರಭುಪಾದ್ ಕಡೆಗೆ 1977 ನವೆಂಬರ್ 14 ಪ್ರಭುಪಾದ್ ದೇಹ ತ್ಯಾಗ ಮಾಡುವಾಗ ಪ್ರಭುಪಾದ್ ಹೇಳಿದ ಲಾಸ್ಟ್ಗೆ, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ನಾಟ್ ಈವನ್ ಎ ಬ್ಲೇಡ್ ಆಫ್ ಗ್ರಾಸ್ ಕ್ಯಾನ್ ಮೂವ್ ವಿದೌಟ್ ದ ಪರ್ಮಿಷನ್ ಆಫ್ ಕೃಷ್ಣ. ಎಲ್ಲದಲ್ಲೂ ಕೃಷ್ಣ ಇದ್ದಾನೆ ಅಂತ ಶುದ್ಧ ಭಕ್ತರಿಗೆ ಕಾಣ್ತದೆ. ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ಪ್ರಭುಪಾದ ಅದನ್ನೇ ಹೇಳಿದೆ, ಎಲ್ಲವೂ ಕೃಷ್ಣನ ಇಚ್ಛೆ ಪ್ರಕಾರ ನಡೆಯುವಂಥದ್ದು. ಅದೇ ಹೇಳೋದು ನೋಡಿ, ದಿವ್ಯ ಪ್ರೇಮದಿಂದ ಸ್ಫುರಿತನಾದವನು ಯಾವುದೇ ತೊಂದರೆ ಇಲ್ಲದೆ ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಯೊಂದು ಚರಾಚರ ವಸ್ತುವಿನಲ್ಲೂ ದೇವೋತ್ತಮ ಪುರುಷನ ಕಾಣಬಹುದು. ಕೃಷ್ಣನನ್ನು ಕಾಣಬಹುದು ಪ್ರತಿಯೊಂದರಲ್ಲೂ. ಆದ್ರೆ ನಮ್ಗೆ ಆ ವಿಷನ್ ಇಲ್ಲ, ಯಾಕೆಂದ್ರೆ ನಮ್ಮ ಹತ್ರ ದಿವ್ಯ ಪ್ರೇಮ ಇಲ್ಲ. ನಮ್ಮ ಹತ್ರ ಈಗ ದಿವ್ಯ ಕಾಮ ಇರುವಂಥದ್ದು, ದಿವ್ಯ ಪ್ರೇಮ ಬರಬೇಕು. ಅಂತೆ ಅದೇ ಕಾಲದಲ್ಲಿ ತನ್ನ ದಿವ್ಯ ಅಸ್ತಿತ್ವದ ವಿಸ್ತರಣೆಗಳಾದ ತನ್ನ ಶಾಶ್ವತ ಸಹಚರರೊಂದಿಗೆ ತನ್ನ ಸ್ವಧಾಮವಾದ ಗೋಲೋಕದಲ್ಲಿ ಸತತವಾಗಿ ಲೀಲೆಗಳ ನಿರತನಾದ ದೇವೋತ್ತಮ ಪುರುಷನ ಕಾಣಬಹುದು. ನೋಡಿ, ಅಂದ್ರೆ ಲೀಲಾ ಸ್ಮರಣೆಗಳು ಅಂತ ಇದಕ್ಕೆ. ವಿಸ್ತರಣೆ ತನ್ನ ಶಾಶ್ವತ ತನ್ನ ಸ್ವಧಾಮ ಗೋಲೋಕದಲ್ಲಿ ಸತತವಾಗಿ ಲೀಲೆಗಳು ನಿರತನಾದ ದೇವೋತ್ತಮ ಪುರುಷ ಕಾಣಬಹುದು. ಹೇಗೆಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ತಾನೆ. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಲೀಲಾ ಸ್ಮರಣೆ ಇದ್ರು. ನೋಡಿ, ಲೀಲಾ ಸ್ಮರಣೆ ಬರುವಂತದ್ದು ಈಗ ಅವಿಪಕ್ವ ಸ್ಟೇಜ್ ಅಲ್ಲೇ ಅಲ್ಲ, ಅಂದ್ರೆ ಪಕ್ವ ಆಗ್ಬೇಕಂದ್ರೆ ನಾವು ಫ್ರೂಟ್ ಆಗ್ಬೇಕು, ಪ್ರೇಮ ಸ್ಟೇಜ್ಗೆ ಬರ್ಬೇಕು. ಹಾಗೆ ಅವ್ರು ಲೀಲಾ ಸ್ಮರಣೆಯಲ್ಲಿ ಇದ್ರು. ಸಡನ್ ಒಬ್ಬ ಪಾಸ್ ಆದ. ಲೀಲಾ ಸ್ಮರಣೆಯಲ್ಲಿ ಹೇಗಂದ್ರೆ ಕೆಲವೊಮ್ಮೆ ನಾವು ನಗ್ತೇವೆ, ಕೆಲವೊಮ್ಮೆ ನಾವು ಅಳ್ತೇವೆ, ಬೇರೆ ಬೇರೆ ರಿಯಾಕ್ಷನ್ ಇರ್ತದೆ. ಹಾಗೆ ಅವರು ನಗ್ತಾ ಇದ್ರು. ಒಬ್ಬ ಪಾಸ್ ಆಗುವಾಗ ಎಂತ ಎಣಿಸಿದ, ಅವನನ್ನು ನೋಡಿ ನಗಡಿದಂತ ಅವನಿಗೆ ಸಿಟ್ಟು ಬಂತು. ಇಮಿಡಿಯೇಟ್ ಲೀಲಾ ಸ್ಮರಣ ಹೋಯ್ತು. ಇವತ್ತು ರೂಪ ಗೋಸ್ವಾಮಿ ಹೇಗೆ ಮಾಡ್ತಾರೆ, ಲೀಲಾ ಸ್ಮರಣ ಆಗ್ತಾ ಇಲ್ಲ. ಮತ್ತೆ ಅಣ್ಣನ ಹತ್ರ ಹೇಳ್ತಾರೆ ಸನಾತನ ಗೋಸ್ವಾಮಿ, ಅದಕ್ಕೆ ಹೇಳ್ತಾರೆ, ನೀನ್ ಎಲ್ಲರಿಗೂ ಊಟ ಬಡಿಸು ಅಂತ. ಎಲ್ಲರನ್ನು ಕರೆದವರಿಗೆ ಊಟ ಹಾಕು. ಊಟ ಕರೀತಾರೆ, ಒಬ್ಬ ಮಾತ್ರ ಬರುವುದಿಲ್ಲ ಊಟಕ್ಕೆ. ಆಗ ಸನಾತನ ಗೋಸ್ವಾಮಿ ಹೇಳ್ತಾರೆ, ಎಸ್ ಅವನಿಗೆ ಹೋಗಿ ನೀನು ಅಡ್ಡ ಬಿದ್ದು ಬಾ ಅಂತ ಹೇಳ್ತಾರೆ. ಮತ್ತೆ ಅವನಿಗೆ ಹೋಗ್ತಾರೆ, ಎಸ್ ನೀನ್ ಯಾಕೆ ಬರ್ಲಿಲ್ಲ ಊಟಕ್ಕೆ, ನೀನ್ ಮೊನ್ನೆ ನಾನು ಪಾಸ್ ಆಗೋ ನೀನು ನಗಡಿದ್ಯಾ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ಗೆ ನೋಡಿ ನಗಡಿದಲ್ಲ, ತಪ್ಪಾಯ್ತು, ಅಡ್ಡ ಬಿದ್ದು ಕ್ಷಮೆ ಕೇಳಿದ್ರು. ಮತ್ತೆ ಬಂದ್ರು, ಮತ್ತೆ ಲೀಲಾ ಸ್ಮರಣ ಮಾಡ್ತಾರೆ, ಆಗ್ತದೆ. ಹಾಗಾಗಿ ಶುದ್ಧ ಭಕ್ತರು ಸದಾ ಲೀಲಾ ಸ್ಮರಣೆಯಲ್ಲಿ ಇರ್ತಾರೆ. ಈಗ ಪ್ರಭುಪಾದ ಆಗ್ಲಿ ಯಾರೇ ಆಗ್ಲಿ ಶುದ್ಧ ಭಕ್ತರು ಲೀಲಾ ಸ್ಮರಣೆಯಲ್ಲಿ, ಅಂದ್ರೆ ಅವರು 24 ಗಂಟೆಯಲ್ಲಿ ಎಲ್ಲಾ ಟೈಮ್ ಕೃಷ್ಣನ ಸ್ಮರಣೆ, ಒಂದು ಸೆಕೆಂಡ್ ವೇಸ್ಟ್ ಮಾಡುವುದಿಲ್ಲ. ಅವರು ಟೋಟಲಿ ಕೃಷ್ಣನ ಆ ಲೀಲಾ ಸ್ಮರಣೆಯಲ್ಲಿ ಇರ್ತಾರೆ. ಕಾಣಬಹುದು ನೋಡಿ, ಆಗ ಕಾಣಬಹುದು. ಅಂದ್ರೆ ಗೋಲೋಕದಲ್ಲಿ ಎಂತ ಆಗ್ತದೆ ಅದೆಲ್ಲ ಅವರಿಗೆ ಎದುರೇ ಪಿಕ್ಚರ್ ಬರ್ತದೆ. ನಮ್ಗೆ ಬೇರೆ ಬರುವಂಥದ್ದು, ನಮ್ಗೆ ಫ್ಯಾಮಿಲಿಯಲ್ಲಿ ಎಂತ ಆಗ್ತದೆ, ಮಗಳು ಎಂತ ಮಾಡ್ತಾಳೆ, ಮಗ ಎಂತ ಮಾಡ್ತಾನೆ, ಸೊಸೆ ಎಂತ ಮಾಡ್ತಾಳೆ, ಗಂಡ ಎಂತ ಮಾಡ್ತಾನೆ, ತಂದೆ, ಇದೆಲ್ಲ ನಮ್ಗೆ ಪಿಕ್ಚರ್ ಬರ್ತದೆ ಕಣ್ಣು ಮುಚ್ಚಿದಾಗ. ನಮ್ದು ಕೂಡ ಲೀಲಾ ಸ್ಮರಣೆ, ಆದ್ರೆ ನಮ್ದು ಲೀಲಾ ಸ್ಮರಣೆ ಈ ಸಂಸಾರ. ಅದು ಶುದ್ಧ ಭಕ್ತರದ ಹಾಗೆಲ್ಲ ಕೃಷ್ಣನ ಲೀಲಾ ಸ್ಮರಣೆ, ಅದು ವ್ಯತ್ಯಾಸ ನಮ್ಗೆ ಮತ್ತೆ ಅವರಿಗೆ. ಹಾಗೆ ನಾವು ಇದನ್ನು ಇಮಿಡಿಯೇಟ್ ಮಾಡ್ಲಿಕ್ಕಿಲ್ಲ. ಎಸ್ ನಾನು ಕೂಡ ಲೀಲಾ ಸ್ಮರಣೆ ಮಾಡ್ತೇನೆ, ಇಲ್ಲ ಅದು ಆಗುದಿಲ್ಲ. ಅಂದ್ರೆ ಇದಕ್ಕೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗದೆ ಅದು ಆಗುದಿಲ್ಲ. ಹಾಗೆ ಗೋಲೋಕದಲ್ಲಿ ಸತತವಾಗಿ ಲೀಲೆಗಳ ನಿರತನ ದೇವತನ್ನು ಕಾಣಬಹುದು. ಆದಿಯಲ್ಲಿ ಭಗವಂತನು ಹೇಳಿರುವಂತೆ ಸ ರಹಸ್ಯಂ ಸದಂ ಗಂಚ, ಈ ದೃಷ್ಟಿಯು ಆಧ್ಯಾತ್ಮ ಜ್ಞಾನದ ನೈಜ ರಹಸ್ಯ. ಇದು ಭಗವಂತನ ಜ್ಞಾನದ ಪರಮ ರಹಸ್ಯವಾಗಿದ್ದು ಭೂವಾತ್ಮಕ ತತ್ವಜ್ಞಾನಿಗಳಿಗೆ ಭೌತಿಕ ಕಸರತ್ತುಗಳಿಂದಲೂ ಅದನ್ನು ಕಂಡುಕೊಳ್ಳುವುದು ಅಸಾಧ್ಯ. ಭೂವಾತ್ಮಕ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಟರ್ಸ್. ಪ್ರಭುಪಾದ ಹೇಳ್ತಾರೆ, ಮೋಸ್ಟ್ಲಿ ಈ ಭೌತಿಕ ಲೋಕದಲ್ಲಿ ಹೆಚ್ಚಿನವರು ಮೆಂಟಲ್ ಸ್ಪೆಕ್ಯುಲೇಟರ್ಸ್, ಭೂವಾತ್ಮಕ ತತ್ವ ಜ್ಞಾನಿಗಳು. ನನ್ನ ಪ್ರಕಾರ ಮೇ ಬಿ ಪರ್ಹ್ಯಾಪ್ಸ್ ಇಫ್ ದೇರ್ ಫೋರ್. ಪ್ರಭುಪಾದ ಇದಕ್ಕೆ ಕ್ರೆಡಿಟ್ ಕೊಡುವುದಿಲ್ಲ. ಪ್ರಭುಪಾದ ಹೇಳ್ತಾರೆ ಎಂತ ಅಂದ್ರೆ, ಇಫ್ ಯು ನೋ ದೆನ್ ಯು ಟೆಲ್.
ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ವಿ ವಾಂಟ್ ಫ್ಯಾಕ್ಟ್, ವಿ ಡೋಂಟ್ ವಾಂಟ್ ಥಿಯರೀಸ್. ನಮ್ಗೆ ಥಿಯರೀಸ್ ಬೇಗ, ಫ್ಯಾಕ್ಟ್. ಫ್ಯಾಕ್ಟ್ ಫ್ಯಾಕ್ಟ್ ಯಾರು ಕೊಟ್ಟಿದ್ದಾನೆ? ಭಗವಂತ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಭಗವಂತ ಹೇಳಿದನ್ನು ನಾವು ರಿಪೀಟ್ ಮಾಡುವಂಥದ್ದು ಅಷ್ಟೇ. ನಿನ್ನೆ ನೋಡಿ ನಿನ್ನೆ ಸಂಜೆ ನಾನು ಆತ್ಮ ಸಾಕ್ಷಾತ್ಕಾರ ನೀವು ಓದುವುದಕ್ಕೆ ಬಂದೆ. ಅದರಲ್ಲಿ ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ, ಅದ್ರಲ್ಲಿ ನಿಮ್ಗೆ ನಿನ್ನೆ ಯಾರೆಲ್ಲ ಕ್ಲಾಸ್ ಕೇಳಿದ್ದೀರಿ, ಇದು ನಿಮ್ಗೆ ನೀವು ಅದ್ರಲ್ಲಿ ಎಂತ ತಿಳಿದಿರಿ ಅಂದ್ರೆ ಕೊಟೋಸ್ವಿ ಮತ್ತೆ ಪ್ರಭುಪಾದ್ ಹೇಳುವುದನ್ನು ನೀವು ಅಲ್ಲಿ ಕೇಳಿದಿರಿ, ಎಂತ ನಿಮ್ಗೆ ತಿಳಿಯಿತು? ಎಸ್, ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್ ಹೇಳಿ, ಯಾಕಂದ್ರೆ ಇದಕ್ಕೆ ರಿಲೇಟೆಡ್, ಅದಕ್ಕೆ ಹೇಳ್ತಾ ಇದ್ದೇನೆ. ಎಸ್, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದ್ದೇನೆ, ಹೇಳ್ಬೋದು ಯಾರಾದ್ರು. ಪ್ರಭುಪಾದ್ ಎಂತ ಹೇಳಲಿಕ್ಕೆ ಅಲ್ಲಿ ಬಯಸ್ತಾ ಇದ್ದಾರೆ? ಎಸ್, ಯಾರು ಹೇಳ್ತೀರಾ? ಅನ್ಮ್ಯೂಟ್ ಮಾಡಿದ್ದೇನೆ, ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಚಾಣಕ್ಯನ ಬಗ್ಗೆ ಹೇಳಿದ್ರು ಪ್ರಭುಜಿ, ಅದು ಶಾಲೆಗಳ. ನಾನು ಹೇಳೋ ಪ್ರಶ್ನೆನೇ ಹೇಳಿ ಎಂತಂದ್ರೆ, ನಿನ್ನೆ ನೀವು ಅದನ್ನು ಎಲ್ಲ ಒಬ್ಬೊಬ್ರು ಓದಿದಿರಿ, ಒಮ್ಮೆ ಪ್ರಭುಪಾದ, ಒಮ್ಮೆ ಕೊಟೋಸ್ವಿಗಿ ಅವ ಹೇಳಿದನ್ನು ಓದಿದಿರಿ. ಅದ್ರಲ್ಲಿ ನೀವು ಎಂತ ತಿಳಿದ್ರಿ? ಅದು ಇದಕ್ಕೆ ರಿಲೇಟೆಡ್. ಈಗ ನಾನು ಹೇಳಿದ್ದೇನೆ, ಪ್ರಭುಪಾದ ಹೇಳುವಂತದ್ದು ವಿ ವಾಂಟ್ ಫ್ಯಾಕ್ಟ್. ಅಲ್ಲಿ ಪ್ರಭುಪಾದ ಎಂತ ಅವ ಹೇಳುವಾಗ ಅವನಿಗೆ ಎಂತ ಹೇಳಿ ಅವನಿಗೆ ತಿಳಿಸ್ತಾ ಇದ್ದಾರೆ, ಇದು ಬೇಕಿದೆ. ಒಂದ್ ಕಡೆ ಒಂದ್ ಪಾಯಿಂಟ್ ನೆನಪಿದೆ ಪ್ರಭುಜಿ, ನಾವು ಇಂದ್ರಿಯಗಳನ್ನು ಬಹಳ ಕಷ್ಟಪಟ್ಟು ಕಂಟ್ರೋಲ್ ಮಾಡಬೇಕು. ಅದಲ್ಲ ನಿಮ್ಗೆ ಅರ್ಥ ಆಗ್ಲಿಲ್ಲ. ಪ್ರಭುಪಾದ ಅವನಿಗೆ ನಿನ್ನೆ 1 ಗಂಟೆ ನಾವು ಓದಿದ್ದೇವೆ, ಪ್ರಭುಪಾದ್ ಎಂತ ಹೇಳಲಿಕ್ಕೆ ಅವನಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಬೇಕು ನಮ್ಗೆ. ಎಂತ ಹೇಳಲಿಕ್ಕೆ ಅವನನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಅವ ಹೇಳ್ತಾ ಇದ್ದಾನೆ, ಮತ್ತೆ ಪ್ರಭುಪಾದ ಅವನಿಗೆ ಹೇಳ್ತಾ ಇದ್ದಾರೆ, ಅದು ಇದಕ್ಕೆ ರಿಲೇಟೆಡ್. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಗೊತ್ತಿಲ್ವಾ ಯಾರಿಗೂ? ಎಸ್, ಓಕೆ. ನೋಡಿ ಎಂತಂದ್ರೆ, ಪ್ರಭುಪಾದಲ್ಲಿ ಅವು ಹೇಳ್ತಾ ಇದ್ದಾನೆ, ಅವನನ್ನು ಎಂತಂದ್ರೆ ಎದುರು ಮಾತಾಡ್ಬೋದು ಅವನಿಗೆ, ಪ್ರಭುಪಾದ ಹಾಗೆ ಮಾತಾಡ್ಲಿಲ್ಲ. ಪ್ರಭುಪಾದ ಎಂತಂದ್ರೆ ಭಗವದ್ಗೀತೆಯ ಶ್ಲೋಕವನ್ನೆಲ್ಲ ಹೇಳ್ತಾ ಇದ್ದಾರೆ, ಭಗವಂತ ಕೃಷ್ಣ ಹೀಗೆ ಹೇಳಿದ್ದಾನೆ, ಇದು ಅಥಾರಿಟಿ. ಪ್ರಭುಪಾದಲ್ಲಿ ನಿನ್ನೆ ಅದೇ ನಾವು ಕೆಲವು ಓದುವಾಗ ನಮಗೆ ಗೊತ್ತಾಗ್ಬೇಕು ಪ್ರಭುಪಾದ ಇದು ಮೂಡೆ ಅಂತ ಪ್ರಭುಪಾದ ಆ ಮೂಡನಲ್ಲಿ ತೋರಿಸ್ತಾ ಇದ್ದಾರೆ. ಪ್ರಭುಪಾದಿಗೆ ಅವು ಹೇಳುವಾಗಲೇ ಪ್ರಭುಪಾದಿಗೆ ಅವನನ್ನು ಡಿಬೇಟ್ ಮಾಡ್ಬೋದು, ಹೇಳುವಾಗ 2 ಮಾತು ಹೇಳಿದ್ರೆ ಆಯ್ತು, ಮುಗಿಯಿತು. ಆದ್ರೆ ಪ್ರಭುಪಾದ ಅವನಿಗೆ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅಂದ್ರೆ ನಮ್ದು ಅಥಾರಿಟಿ ಕೃಷ್ಣ ಈಗ ಭಗವದ್ ಹೇಳಿದ್ದಾನೆ, ಇದನ್ನೇ ಪ್ರಭುಪಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಅದನ್ನೇ ಮಾಡ್ಬೇಕು. ಪ್ರಭುಪಾದ ಹೇಳುವಂಥದ್ದು, ವಿ ವಾಂಟ್ ಫ್ಯಾಕ್ಟ್ಸ್, ವಿ ಡೋಂಟ್ ವಾಂಟ್ ಥಿಯರೀಸ್. ನಮಗೆ ಥಿಯರೀಸ್ ಬೇಡ. ಆದ್ರೆ ಹೂವಾತ್ಮಕ ತತ್ವಜ್ಞಾನಿಗಳು ಮಾಡುವಂತದ್ದು ಕಸರತ್, ಅವರು ಫ್ಯಾಕ್ಟ್ ಅಲ್ಲ, ಅವರು ಬೇಸ್ಡ್ ಆನ್ ಥಿಯರೀಸ್. ಹಾಗಾಗಿ ಹೂವಾತ್ಮಕ ಬೌದ್ಧಿಕ ಕಸರತ್ತುಗಳಿಂದ ಅದನ್ನು ಕಂಡುಕೊಳ್ಳುವುದು ಅಸಾಧ್ಯ. ನೋಡಿ, ಭಗವಂತ ಕೊಟ್ಟ ಫ್ಯಾಕ್ಟ್ ಇಂದ ಮಾತ್ರ ನಮಗೆ ತಿಳಿಬಹುದು, ಹೊರತು ಈ ಅಸಂಪ್ಷನ್ ಇಂದ, ಈ ಥಿಯರಿಯಿಂದ ಆಗುದಿಲ್ಲ. ಬ್ರಹ್ಮದೇವರು ಬ್ರಹ್ಮ ಸಂಹಿತೆಯಲ್ಲಿ 5.38 ಹೇಳಿರುವ ಪ್ರಕ್ರಿಯೆಯ ಮೂಲಕ ರಹಸ್ಯವನ್ನು ಬಹಿರಂಗಪಡಿಸಬಹುದು. ಪ್ರೇಮಾಂಜನ ಸುರಿದ ಭಕ್ತಿ ವಿಲೋಚನೆಯನ್ನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಎಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣ ಸ್ವರೂಪಂ ಗೋವಿಂದ ಮಾದಿಪುರುಷಂ ತಮ್ಮ ಭಜನ್. ಯಾರನ್ನೂ ಶುದ್ಧ ಭಕ್ತರು ಕಣ್ಣುಗಳಲ್ಲಿ ಭಗವತ್ ಪ್ರೇಮಾಂಜನ ಲೇಪಿಸಿಕೊಂಡು ತಮ್ಮ ಹೃದಯಗಳಲ್ಲಿ ಸದಾ ಕಂಡುಕೊಳ್ಳುತ್ತಾರೋ ಆ ದೇವೋತ್ತಮ ಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಈ ಮೂಲಕ ದೇವೋತ್ತಮ ಪುರುಷನ ಗೋವಿಂದನೇ ಸಕಲ ದಿವ್ಯ ಗುಣಾಢ್ಯನಾದ ಶ್ಯಾಮ ಸುಂದರ. ಅಂದ್ರೆ ಇದರ ಅರ್ಥ ಎಂತ ಅಂದ್ರೆ, ಪ್ರೇಮಾಂಜನ ಸುರಿತ, ಕಣ್ಣಲ್ಲಿ ಪ್ರೇಮ ಇರ್ಬೇಕಂತ. ಐಸ್ ಆರ್ ಅನಾಯಿಂಟೆಡ್ ವಿತ್ ಲವ್ ಫಾರ್ ಗಾಡ್. ಹಾಗಾಗಿ ಕಣ್ಣಲ್ಲಿ ಪ್ರೇಮ ಇದ್ರೆ ಕೃಷ್ಣನನ್ನು ಕಾಣಬಹುದು. ಪ್ರೇಮ ಮರಲಿಕ್ಕೆ ಪ್ರೊಸೆಸ್ ಉಂಟು. ಎಂತ? ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಈಗ ನಾವು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ. ಸಾಧು ಸಂಘ, ಭಕ್ತರ ಸಂಘ, ಭಜನೆ ಕ್ರಿಯೆ ಅಂದ್ರೆ ಇನಿಷಿಯೇಷನ್, ಮತ್ತೆ ಅನರ್ಥ ನಿವೃತ್ತಿ, ಒಳಗಿರುವ ಎಲ್ಲ ಬೇಡದು
ಹೋಗ್ಬೇಕು. ಮತ್ತೆ ನಿಷ್ಠ ಅಂದ್ರೆ ಫರ್ಮ್ ಫೇತ್. ಮತ್ತೆ ರುಚಿ ಆದ್ಮೇಲೆ ಆಸಕ್ತಿ ಆದ್ಮೇಲೆ ಭಾವ, ಮತ್ತೆ ಪ್ರೇಮ. ಹಾಗಾಗಿ ಪ್ರೇಮ ಸ್ಟೇಜಲ್ಲಿ ಇದ್ದ ಕಾರಣ ಸಂತ ಅಂದ್ರೆ ಶುದ್ಧ ಭಕ್ತರು ಸದೈವ ಯಾವಾಗಲೂ ಹೃದಯದಲ್ಲಿ ಕೃಷ್ಣನು ಕಾಣ್ತಾ ಇರ್ತಾರೆ. ಅದೇ ಲೀಲಾ ಸ್ಮರಣೆ. ಹಾಗೆ ಆ ಸ್ಟೇಜ್ ಅಲ್ಲಿ ನಮ್ಗೆ ಕೃಷ್ಣನ ಕಾಣಬಹುದು. ಶ್ಯಾಮ ಸುಂದರ್ ನೋಡಿ, ಕೃಷ್ಣನ ಹೆಸರು ಶ್ಯಾಮ ಸುಂದರ್. ಈ ಮೂಲ ದೇವತ ಗೋವಿಂದ ಸಕಲರಿಗೆ ಓಕೆ. ಆದ್ದರಿಂದ ಅವನು ಪ್ರತಿ ಅಣುವಿನಲ್ಲೂ ಇದ್ದರೂ ದೇವೋತ್ತಮ ಪರಮುರುಷನು ಸೂಕ್ಷ್ಮ ಊಹಾತ್ಮ ಚಿಂತಕರಿಗೆ ಗೋಚರಿಸದಿರಬಹುದು. ನೋಡಿ, ಮೆಂಟಲ್ ಸ್ಪೆಕ್ಯುಲೇಟರ್ಸ್ಗೆ ಕೃಷ್ಣ ಕಾಣುವುದಿಲ್ಲ, ಪ್ರತಿ ಅಣುವಲ್ಲಿ ಇದ್ದಾನೆ. ಆದರೂ ಶುದ್ಧ ಭಕ್ತರ ಎದುರು ರಹಸ್ಯ ಬಿಚ್ಚಿಕೊಳ್ಳುತ್ತ ನೋಡಿ, ಭಗವಂತ ಇಮಿಡಿಯೇಟ್ ಶುದ್ಧ ಭಕ್ತರ ಎದುರು ಇಮಿಡಿಯೇಟ್ ಬರ್ತಾನೆ. ಹೇಗೆ ಅಂದ್ರೆ ಗಜೇಂದ್ರ ಹೇಳುವಂತದ್ದು, ಮೊಸಳೆ ಕಚ್ಚುವಾಗ ಫಸ್ಟ್ ಟ್ರೈ ಮಾಡ್ತಾನೆ, ಫ್ಯಾಮಿಲಿ ಎಲ್ಲ ಕರೀತಾನೆ, ಮತ್ತೆ ಹೇಳ್ತಾನೆ ಯಾಕಂದ್ರೆ ಅವನ ಲಾಸ್ಟ್ ಲೈಫ್ ಪ್ರಿವಿಯಸ್ ಲೈಫ್ ಅಲ್ಲಿ ಇಂದ್ರದುಮ್ನ ಮಹಾರಾಜ ಆಗಿದ್ದ. ಅವ ಹೇಳ್ತಾನೆ, ನಾರಾಯಣ ನಾನೀಗ ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿ ಇದ್ದೇನೆ, ಹೆಲ್ಪ್ಲೆಸ್ ಸಿಚುವೇಶನ್ ಕಂಡೀಷನ್ ಅಲ್ಲಿ ಇದ್ದೇನೆ, ನನ್ನ ರಕ್ಷಣೆ ಮಾಡು. ಕೃಷ್ಣ ಇಮಿಡಿಯೇಟ್ ಬಂದ. ಹಾಗಾಗಿ ಶುದ್ಧ ಭಕ್ತರೆದುರು ರಹಸ್ಯ ಬಿಚ್ಚಿಕೊಳ್ಳುತ್ತಾನೆ ಅವ. ನಾವು ಜಸ್ಟ್ ಹೇಳಿದ್ರೆ ಕೃಷ್ಣ ಐ ಆಮ್ ಇನ್ ಹೆಲ್ಪ್ಲೆಸ್ ಕಂಡೀಷನ್ ಬಾ. ಆದ್ರೆ ನಮ್ಗೆ ಆ ಕಾನ್ಶಿಯಸ್ನೆಸ್ ಬರ್ಲಿಕ್ಕೆ ಭಕ್ತಿಯಲ್ಲಿ ನಾವು ಮುಂದೆ ಬರಬೇಕು. ಸುಲಭದಲ್ಲಿ ಬರುವುದಿಲ್ಲ ಆ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಎಸ್, ನಾನು ಎಂತಂದ್ರೆ ಅದು ಟೋಟಲಿ ಆತ್ಮನಿವೇದನೆ ಅಂದ್ರೆ ಎಂತ ಹೇಳುವಂಥದ್ದು, ಟೋಟಲಿ ಹ್ಯಾಂಡ್ ರೇಸ್ ಮಾಡುವಂಥದ್ದು. ಕೃಷ್ಣ ನನಗೆ ನೀನೇ ಇಲ್ಲ ಅಂತ. ನಾವು ಆ ನೆಲೆಗೆ ಬರಲಿಲ್ಲ, ನೀನೇ ಇಲ್ಲ ಎನ್ನುವಂಥ ಆತ್ಮನಿವೇದನೆ ನಾವು ಬರಲಿಲ್ಲ. ಹೇಗೆಂದ್ರೆ ಬಲಿ ಮಹಾರಾಜ ಆ ನೆಲೆಯಲ್ಲಿ ಇದ್ರು. ಹಾಗಾಗಿ ರಹಸ್ಯ ಬಿಚ್ಚಿಕೊಳ್ಳುತ್ತಾರೆ. ಏಕೆಂದ್ರೆ ಅವರ ಕಂಗಳು ಭಗವಂತನ ಪ್ರೇಮಾಂಜನದಿಂದ ಲೇಪಿತವಾದವು. ನೋಡಿ, ಶುದ್ಧ ಭಕ್ತರ ಕಂಗಳು ಪ್ರೇಮಾಂಜನದಿಂದ ಮತ್ತು ಈ ಭಗವತ್ ಪ್ರೇಮವನ್ನು ಭಗವಂತನ ದಿವ್ಯ ಪ್ರೇಮ ಸೇವೆಯಿಂದ ಮಾತ್ರ ಸಾಧ್ಯ. ನೋಡಿ, ಇದು ಭಗವಂತನ ಸೇವೆಯಿಂದ ಮಾತ್ರ ನಮಗೆ ಆ ಪ್ರೇಮ ಸಿಗ್ತದೆ. ಸೇವೆ ಮಾಡದೆ ನಮಗೆ ಸಿಗುವುದಿಲ್ಲ. ನಾವು ಸೇವಕರು, ಸೇವೆ ಮಾಡ್ಬೇಕು ಭಗವಂತನ ಸೇವೆ ಮಾಡಿ 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 ಅದು ಬರ್ತದೆ ಹೊರತು ಸೇವೆ ಮಾಡದೆ ಬರುವುದಿಲ್ಲ. ಬೇರಾವುದರಿಂದ ಅಲ್ಲ. ನೋಡಿ, ಪ್ರಭುಪಾದ ಹೇಳ್ತಾರೆ, ಭಕ್ತರ ದೃಷ್ಟಿಯು ಸಾಧಾರಣವಾದುದಲ್ಲ. ನಾವು ಭಕ್ತರ ದೃಷ್ಟಿಯನ್ನು ಸಾಧಾರಣ ಎನಿಸ್ತೇವೆ, ಅದು ಸಾಧಾರಣವಲ್ಲ. ಅದು ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಶುದ್ಧೀಕರಣಗೊಂಡಿದೆ. ನೋಡಿ, ಭಕ್ತಿ ಸೇವೆ ಮಾಡಿ 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 ನಮ್ಮ ದೃಷ್ಟಿ ಶುದ್ಧೀಕರಣ ಆಗ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವಿಶ್ವ ಮಹಾಭೂತಗಳು ಒಳಗು ಹೊರಗು ಹೇಗಿವೆಯೋ ಹಾಗೆ ಪೌರುಷೇಯ ಧರ್ಮಗ್ರಂಥಗಳಲ್ಲಿ ವರ್ಣಿಸಿರುವಂತೆ ಅಥವಾ ಐಹಿಕ ಪ್ರಕಟಣೆಯ ಆಚೆಗೆ ಬಹುದೂರದಲ್ಲಿರುವ ವೈಕುಂಠ ಲೋಕಗಳಲ್ಲಿ ನಡೆಯುವಂತೆ ಭಗವಂತನ ನಾಮ ರೂಪ ಗುಣ ಲೀಲೆ ಪರಿವಾರ ಮೊದಲಾದವುಗಳು ವಾಸ್ತವಿಕವಾಗಿ ಭಕ್ತನ ಹೃದಯದಲ್ಲಿ ದೂರದರ್ಶನದಲ್ಲಿ ಇರುವಂತೆ ಕಾಣುತ್ತದೆ. ನೋಡಿ, ಆಸ್ ಎ ಟೆಲಿವಿಷನ್ ಭಗವಂತನಿಗೆ ಎಲ್ಲವೂ ಕಾಣ್ತದೆ. ಭಕ್ತನಿಗೆ, ಶುದ್ಧ ಭಕ್ತನಿಗೆ ಪ್ರಾಪರ್ ವಿಷನ್. ಹೇಗೆ ಅಂದ್ರೆ ಪ್ರತಿ ಸಲ ಕೀರ್ತನ್ ಮಾಡ್ತಾ ಇರುವಾಗ ಇನಿಷಿಯಲ್ ಪ್ರಭುಪಾದ್ ಮಾಡ್ತಾ ಇದ್ರು, ಮತ್ತೆ ಪ್ರಭುಪಾದ್ ಅವರ ಶಿಷ್ಯರಿಗೆ ಕೀರ್ತನ್ ಮಾಡ್ಲಿಕ್ಕೆ ಕೊಟ್ಟು ಕೀರ್ತನ್ ಮಾಡ್ತಾ ಇರುವಾಗ ಕೀರ್ತನ್ ಆಗ್ತದೆ, ಪ್ರಭುಪಾದ್ ಕಣ್ಣು ಮುಚ್ಚಿ ಎಕ್ಸ್ಟ್ರೆಸ್ ಅಲ್ಲಿ ಇರ್ತಿದ್ರು. ನೋಡಿ, ನಮ್ಗೆ ಎಕ್ಸ್ಟ್ರೆಸ್ ಎಂತಂದ ಗೊತ್ತಿಲ್ಲ ಕೀರ್ತನ್ ಇದು. ನಾವು ಬಹುಶಃ 10 ನಿಮಿಷ 5 ನಿಮಿಷ ಎಲ್ಲ ಕೀರ್ತನ್ ಕೇಳಿದ್ದೇವೆ. ಕೀರ್ತನ್ ಅಂದ್ರೆ ಲಾಂಗ್ ಕೀರ್ತನ್ ಅಂದ್ರೆ ಕೀರ್ತನಿಂದ ನಮ್ಮ ಹಾರ್ಟ್ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ಪ್ರಭುಪಾದ ಹೇಳುವಂಥದ್ದು, ನಮ್ಮ ಈಗ ಹೃದಯ ಕಲ್ಲಿನ ದರ ಉಂಟು, ಅದು ಸಾಫ್ಟ್ ಆಗಬೇಕು. ಹೇಗೆ? ಸಂಕೀರ್ತನಿಂದ ಆಗ್ತದೆ. ಚೈತನ್ಯ ಮಹಾಪ್ರಭುಪಾದನ್ನು ಕೊಟ್ಟಿದ್ದಾರೆ. ಹಾಗೆ ಕೀರ್ತನ ಆದ ಮೇಲೆ ಪ್ರಭುಪಾದ್ ಟೋಟಲಿ ಲೀಲಾ ಸ್ಮರಣೆಯಲ್ಲಿ ಹೋಗ್ತಾರೆ. ಸಡನ್ 10 ನಿಮಿಷ ಬಿಟ್ಟು ಪ್ರಭುಪಾದ್ ಶಿಷ್ಯರು ಹೋಗಿ ಪ್ರಭುಪಾದನ್ನು ಟಚ್ ಮಾಡ್ತಾರೆ. ಆಗ ಪ್ರಭುಪಾದ್ ಎಕ್ಸ್ಟರ್ನಲ್ ಕಾನ್ಶಿಯಸ್ನೆಸ್ಗೆ ಬರ್ತಾ ಇದ್ರು. ಆಗ ಪ್ರಭುಪಾದ್ ಹೇಳ್ತಾ ಇದ್ದದ್ದು, ನಾರದ ಮುನಿ ಬಂದಿದ್ರು. ಆಕ್ಚುಲಿ ನಾವು ದೇವಸ್ಥಾನದಲ್ಲಿ ಕೃಷ್ಣನಿಗೆ ಪೂಜೆ ಮಾಡುವಾಗ ಶಂಖ ಊದುತ್ತೇವೆ. ಶಂಖ ಊದುದು ಅಂದ್ರೆ ಎಲ್ಲಾ ದೇವತೆಗಳನ್ನು ಇನ್ವೈಟ್ ಮಾಡೋದು. ದೇವತೆಗಳು ಬರ್ತಾರೆ ಅಲ್ಲಿಗೆ, ಮತ್ತೆ ಶಂಖವನ್ನು ಪೂಜೆ ಆದ್ಮೇಲೆ ಶಂಖವನ್ನು ವಾಪಸ್ ನಾವು ಊದ್ತೇವೆ, ಆಗೆಲ್ಲರೂ ಹೋಗ್ತಾರೆ.
ಆಕ್ಚುಲಿ ಎಲ್ಲರೂ ಬರ್ತಾರೆ, ಕೃಷ್ಣನ ಪೂಜೆ ಆಗುವಾಗ ಎಲ್ಲರೂ ಬರ್ತಾರೆ, ಅದು ನಮ್ಗೆ ಕಾಣುವುದಿಲ್ಲ, ನಮ್ಗೆ ವಿಷನ್ ಇಲ್ಲ ಅದು. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಎಲ್ಲಿ ಎಲ್ಲಿ ಕೀರ್ತನ ಆಗ್ತದೆ ನಾರದಮುನಿ ಬರ್ತಾರೆ ಅಂತ. ಈಗ ನಿಮ್ಮ ಮನೆಯಲ್ಲಿ ಕೀರ್ತನ ಮಾಡಿದ ನಾರದಮುನಿ ಬರ್ತಾರೆ, ಅದು ನಮ್ಗೆ ಕಾಣುವುದಿಲ್ಲ, ನಾರದಮುನಿ ಬರ್ತಾರೆ. ಹಾಗಾಗಿ ಇದು ಭಕ್ತರ ಹೃದಯದಲ್ಲಿ ದೂರದರ್ಶನದಲ್ಲಿ ಇರುವಂತೆ ಕಾಣಿಸಿಕೊಳ್ಳುತ್ತದೆ. ಅಲ್ಪಜ್ಞಾನಿ ಮಾನವರು ದೂರದರ್ಶನದ ಮೂಲಕ ಐಕ ವಿಜ್ಞಾನದ ಬಲದಿಂದ ಬಹುದೂರ ವಸ್ತುಗಳನ್ನು ಕಾಣಬಲ್ಲ ನಾದರು. ನೋಡಿ, ಈ ಸೋ ಕಾಲ್ಡ್ ಮೆಟೀರಿಯಲಿಸ್ಟಿಕ್ ಪೀಪಲ್, ದಿ ಸೈಂಟಿಸ್ಟ್, ದೇ ಆರ್ ಪಫ್ಡ್ ಅಪ್ ಬಿಕಾಸ್ ಆಫ್ ದ ಟೆಲಿವಿಷನ್. ಆದ್ರೆ ಹೇಗೆ ಅಂದ್ರೆ ಭಕ್ತಿಯಲ್ಲಿ ಕೂಡ ನಮಗೆ ಟೆಲಿವಿಷನ್ ನೋಡ್ಬೋದು, ಗೋಲೋಕವನ್ನು ನೋಡ್ಬೋದು, ವೈಕುಂಠವನ್ನು ನೋಡ್ಬೋದು. ಆದ್ರೆ ಇದಕ್ಕೆ ಫ್ಯಾಕ್ಟರಿ ಬೇಕಂತಿಲ್ಲ, ಇದು ಪ್ರೇಮದಿಂದ ಬರುವಂತದ್ದು. ಈ ಟೆಲಿವಿಷನ್ ಕಾಣಬಲ್ಲನಾದರೂ ಮೇಲೆ ಹೇಳಿರುವ ವಿಷಯವನ್ನು ಅವನು ಅರ್ಥ ಮಾಡಿಕೊಳ್ಳಲಾರ. ಯಾರು? ಭೌತಿಕವಾದಿ. ವಾಸ್ತವವಾಗಿ ಆಧ್ಯಾತ್ಮಿಕವಾಗಿ ಪರಿಪಕ್ವನಾದವನು ಪರಮಧಾಮದ ದೂರದರ್ಶನವನ್ನು ತನ್ನ ಹೃದಯದಲ್ಲಿ ಸದಾ ಪ್ರತಿಬಿಂಬಿಸಿಕೊಳ್ಳಲು ಸಮರ್ಥ. ನೋಡಿ, ಪರಿಪಕ್ವ ಅಂದ್ರೆ ಹಣ್ಣಾದ. ಭಕ್ತಿಯಲ್ಲಿ ನಾವು ಹಣ್ಣಾಗ್ಬೇಕು. ಈಗ ನಾವು ಕಾಯಿ, ಅಪಕ್ವ, ಪರಿಪಕ್ವ ಅಲ್ಲ. ಪರಿಪಕ್ವ ಆದ ಮೇಲೆ ನಮ್ಗೆ ಈ ಕಾಣ್ತದೆ ಅಂತ. ಅದೇ ದೇವತ ಪುರುಷನ ಜ್ಞಾನದ ರಹಸ್ಯ. ಭಗವಂತನು ಪ್ರತಿಯೊಬ್ಬನಿಗೂ ಐಕ ಬಂಧನದಿಂದ ಮುಕ್ತಿ ನೀಡಬಲ್ಲನು, ಮಾಡ್ತಾನೆ. ಆದರೆ ನಾರದರು ದೃಢೀಕರಿಸಿರುವಂತೆ ಭುಕ್ತಿ ದದಾತಿ ಕರೀಚಿ ಸ್ಮಾನ ಭಕ್ತಿಯೋಗ, ಭಗವತ್ ಪ್ರೇಮದ ವಿಶೇಷ ಅಧಿಕಾರವನ್ನು ನೀಡುವುದು ಅಪರೂಪ. ಭಗವಂತನ ಈ ದಿವ್ಯ ಪ್ರೇಮ ಸೇವೆಯು ಎಷ್ಟು ಅದ್ಭುತವೆಂದರೆ, ಈ ಕಾರ್ಯಾಚರಣೆಯು ಯೋಗ್ಯ ಭಕ್ತನನ್ನು ಪರಸ್ಪರದ ಸಂಪರ್ಕದಿಂದ ವಿಚಲಿತವಾಗಿಸದೆ ಸದಾ ಮಾನಸಿಕ ಚಟುವಟಿಕೆಗಳಲ್ಲಿ ತೊಡಗಿಸಿರುತ್ತದೆ. ಅಂದ್ರೆ ತುಂಬಾ ಪವರ್ಫುಲ್ ದಿವ್ಯ ಪ್ರೇಮ ಸೇವೆ. ಹೀಗೆ ಭಕ್ತನ ಹೃದಯದಲ್ಲಿ ಬೆಳೆದಿರುವ ಭಗವತ್ ಪ್ರೇಮ ಒಂದು ನಿಗೂಢ ರಹಸ್ಯ. ಅಂದ್ರೆ ನಾವು ಭಕ್ತಿ ಸೇವೆ ಮಾಡ್ತಾ 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 ಇದು ಬರ್ತದೆ, ಒಮ್ಮೆಲೆ ಬರುವುದಲ್ಲ. ಇವತ್ತು ನಾನು ಭಕ್ತಿಗೆ ಬಂದಿದ್ದೇನೆ, ಇವತ್ತು ನನಗೆ ಪ್ರೇಮ ಬರುವುದಿಲ್ಲ. ಭಕ್ತಿ ಸೇವೆ ಮಾಡ್ಬೇಕು, ಸೇವೆ ಮಾಡಿ 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 ಬರ್ತದೆ. ಬ್ರಹ್ಮನು ಸದಾ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿರುವುದರಿಂದ ಅವನ ಇಚ್ಛೆಗಳು ಎಂದಿಗೂ ಕೈಗೂಡದಿರುವುದಿಲ್ಲ. ನೋಡಿ, ಶುದ್ಧ ಭಕ್ತನ ಇಚ್ಛೆಯನ್ನು ಭಗವಂತ ಈಡೇರಿಸ್ತಾನೆ, ಆದ್ರೆ ನಮ್ಮ ಇಚ್ಛೆಯನ್ನು ಈಡೇರಿಸುವುದಿಲ್ಲ. ಯಾಕಂದ್ರೆ ನಮ್ಮ ಫೂಲಿಶ್ ಡಿಸೈರ್ಸ್, ನಮ್ಮ ಎಂತಂದ್ರೆ ಆತ್ಮೇಂದ್ರಿಯ, ಈ ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ ಹೇಳುವಂತದ್ದು ಎಂತ, ಆತ್ಮೇಂದ್ರಿಯ ತೃಪ್ತಿ, ನಮ್ಮ ಇಂದ್ರಿಯ ತೃಪ್ತಿ, ನಮ್ದು ಅದು ಇಚ್ಛೆ. ಆದ್ರೆ ಕೃಷ್ಣೇಂದ್ರಿಯ ಭಕ್ತನ ಎಂತ ಅಂದ್ರೆ ಕೃಷ್ಣೇಂದ್ರಿಯ, ಕೃಷ್ಣನಿಗೆ ಹೇಗೆ ಪ್ಲೀಸ್ ಮಾಡುದು, ಇದು ಇಚ್ಛೆ. ಹಾಗಾಗಿ ಶುದ್ಧ ಭಕ್ತನ ಇಚ್ಛೆಯನ್ನು ಈಡೇರಿಸ, ನಮ್ಮ ಇಚ್ಛೆಯನ್ನು ಈಡೇರಿಸುವುದಿಲ್ಲ ಭಗವಂತ. ಅಥವಾ ಭಗವಂತನ ದಿವ್ಯ ಸೇವೆಯನ್ನು ಉಳಿದು ಬ್ರಹ್ಮನ ಹೃದಯದಲ್ಲಿ ಬೇರೆ ಆಸೆ ಆಕಾಂಕ್ಷೆಗಳಿಲ್ಲ. ನೋಡಿ, ಬೇರೆ ಯಾವುದಿಲ್ಲ. ಶುದ್ಧ ಭಕ್ತರಿಗೆ ಭಗವಂತನ ಸೇವೆ ಹೊರತು ಬೇರೆ ಯಾವುದಿಲ್ಲ. ಅದೇ ಭಕ್ತಿ ಯೋಗದ ಪ್ರಕ್ರಿಯೆಯ ಸೊಗಸು ಮತ್ತು ರಹಸ್ಯ. ಅವನು ಅಚ್ಯುತ, ಭಗವಂತ ಅಚ್ಯುತ, ಚ್ಯುತಿ ಇಲ್ಲದವ. ಆದ್ರಿಂದಲೇ ಭಗವಂತನ ಇಚ್ಛೆಗಳು ಅಮೋಘವಾದವು. ಅಂತೆಯೇ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿರುವ ಭಕ್ತರ ಇಚ್ಛೆಗಳು ಅಚ್ಯುತ. ಆದರೆ ಇದು ಕಷ್ಟ ಸಾಧ್ಯವಾದದ್ದು. ನೋಡಿ, ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಆಗ್ತದೆ. ಎವ್ರಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಕೃಷ್ಣಾಸ್ ಕಿಂಗ್ಡಮ್. ಹೇಗೆ ನಿಕಷದ ಶಕ್ತಿಯನ್ನು ಅರಿಯುವುದು ಬಲು ಕಷ್ಟವೋ, ಹಾಗೆ ಭಕ್ತಿ ಸೇವೆಯ ನಿಗೂಢವನ್ನು ಅರಿಯುವುದು ಸಾಮಾನ್ಯ ಕಷ್ಟಕರ. ನೋಡಿ, ಸಾಮಾನ್ಯ ಮನುಷ್ಯನಿಗೆ ಕಷ್ಟಕರ. ನಿಕಷವು ಎಷ್ಟು ಅಪರೂಪವೋ ಹಾಗೆ ಶುದ್ಧ ಭಕ್ತನನ್ನು ಕಾಣುವುದು ಅಪರೂಪ. ವೆರಿ ರ್ಯಾರ್ ಶುದ್ಧ ಭಕ್ತ. ಈಗ ತುಂಬಾ ರ್ಯಾರ್ ಭೂಮಿಯಲ್ಲಿ ಶುದ್ಧ ಭಕ್ತ ಕಾಣುವಂಥದ್ದು. ಲಕ್ಷಾಂತರ ಮುಕ್ತಾತ್ಮರಲ್ಲೂ ಶುದ್ಧ ಭಕ್ತನನ್ನು ಕಾಣುವುದು ಅಪರೂಪ. ಕೋಟೀಶ್ವಪಿ ಮಹಾಮುನಿ ಜ್ಞಾನ ಸಂಪಾದನೆಯ ಪ್ರಕ್ರಿಯೆಯಲ್ಲಿ ಸಾಧಿಸುವ ಎಲ್ಲ ಬಗೆಯ ಪರಿಪೂರ್ಣತೆಗಳಲ್ಲಿ ಭಕ್ತಿ ಸೇವೆಯ ಪರಿಪೂರ್ಣತೆ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ. ಪರ್ಫೆಕ್ಷನ್ ಏನ್ ಭಕ್ತಿ ಸೇವೆ ಇದೆ, ಶ್ರೇಷ್ಠವಾದದ್ದು. ಅದು ಅತ್ಯಂತ ನಿಗೂಢವಾದದ್ದು ಹೌದು. ಯೋಗ ಸಾಧನೆಯ ಪ್ರಕ್ರಿಯೆಯಿಂದ ದೊರೆಯುವ ಅಷ್ಟಾಂಗ ಯೋಗ ಸಿದ್ಧಿಗಳಿಗಿಂತ ಅದು ಹೆಚ್ಚು ನಿಗೂಢವಾದ. ನೋಡಿ, ಈ ಅಷ್ಟಾಂಗ ಸಿದ್ಧಿ ಯೋಗ, ಅನಿಮ ಲಗಿಮ, ಇದಕ್ಕಿಂತ ಭಕ್ತಿ ಸೇವೆ ಉತ್ತಮ. ಆದ್ರಿಂದಲೇ ಭಗವಂತನು ಭಗವದ್ಗೀತೆಯಲ್ಲಿ 18.64 ಅರ್ಜುನನಿಗೆ ಈ ಭಕ್ತಿ ಯೋಗದ ಬಗ್ಗೆ ಬೋಧಿಸಿದನು. ಸರ್ವ ಭೂಯತಮಂ ಭೂಯ ಶೃಣುಮೇ ಪರಂ ವಚ. ಭಗವದ್ಗೀತೆಯ ಉಪದೇಶಗಳಲ್ಲಿನ ಅತ್ಯಂತ ರಹಸ್ಯ ಭಾಗದ ಬಗ್ಗೆ
ಮತ್ತೊಮ್ಮೆ ನನ್ನಿಂದ ಶ್ರವಣ ಮಾಡು. ಅದನ್ನೇ ಬ್ರಹ್ಮದೇವರು ಕೆಳಗಿನ ಮಾತುಗಳಲ್ಲಿ ನಾರದರಿಗೆ ಖಚಿತಪಡಿಸಿದರು. ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ ಸಂಗ್ರಹೋ ಅಯಂ ವಿಭೂತೀನಾಂ ತ್ವಮೇತತ್ ವಿಪುಲಿ ಕುರು. ಬ್ರಹ್ಮದೇವರು ನಾರದರಿಗೆ ಹೇಳಿದರು, ಭಾಗವತದ ಬಗ್ಗೆ ನಾನು ನಿನಗೆ ಏನೆಲ್ಲ ಹೇಳಿದನೋ ಅದೆಲ್ಲವನ್ನು ದೇವೋತ್ತಮ ನನಗೆ ವಿವರಿಸ. ನೋಡಿ, ಭಗವಂತ ವಿವರಿಸ ನಿನಗೆ ಹೇಳ್ತಾ ಇದ್ದಾನೆ. ಇದೆಲ್ಲವನ್ನು ನೀನು ಜನಗಳಿಗೆ ಸೊಗಸಾಗಿ ವಿವರಿಸಿ ಹೇಳು. ನೋಡಿ, ನಾನು ಹೇಗೆ ಹೇಳಿದೆ ನೀನು ಜನರಿಗೆ ಹೇಳು. ಆಗ ಜನರು ಭಗವಂತನ ದಿವ್ಯ ಪ್ರೇಮ ಸೇವೆಯ ಮೂಲಕ ಭಕ್ತಿಯೋಗದ ನಿಗೂಢವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗ ನಾವು ಭಾಗವತಂ ಡೈಲಿ ಕೇಳ್ತಾ ಇದ್ದೇವೆ. ಈ ರೀತಿ ನಾವು ಕೇಳ್ತಾ ಇದ್ರೆ ನಮ್ಗೆ ಕೂಡ ಒಂದಲ್ಲ ಒಂದು ದಿವಸ ಪ್ರೇಮ ಬರ್ತದೆ, ಖಂಡಿತ ಬರ್ತದೆ. ಅದನ್ನು ಹೇಳುವಂಥದ್ದು ಇಲ್ಲಿ ಭಗವಂತನ ಮೇಲೆ ಪ್ರೀತಿ ಬರ್ಬೇಕು. ಹೀಗೆ ಎಂದು ನಾನು ನಿನಗೆ ಸಲಹೆ ಮಾಡುತ್ತಿದ್ದೇನೆ. ಭಕ್ತಿಯೋಗದ ನಿಗೂಢ ರಹಸ್ಯವನ್ನು ಸ್ವತಃ ಭಗವಂತನೇ ಬ್ರಹ್ಮನಿಗೆ ಬಹಿರಂಗಪಡಿಸಿದನೆಂಬುದನ್ನು ಇಲ್ಲಿ ಗಮನಿಸಬೇಕು. ಅದೇ ನಿಗೂಢ ರಹಸ್ಯವನ್ನು ಬ್ರಹ್ಮನು ನಾರದರು ವ್ಯಾಸರಿಗೆ, ವ್ಯಾಸರು ಶುಕಮುನಿಗೆ ವಿವರಿಸಿ ಹೇಳಿದರು. ನೋಡಿ, ಇದು ಗುರು ಪರಂಪರೆ ಬರುವಂಥದ್ದು, ಸೇಮ್ ಆಸ್ ಇಟ್ ಇಸ್ ಹೇಳುವಂಥದ್ದು. ಮತ್ತು ಅದೇ ಜ್ಞಾನವು ಅಪ್ಪಟ ಗುರು ಶಿಷ್ಯ ಪರಂಪರೆ ನೋಡಿ ಮುಖೇನ ಹರಿದು ಬರುತ್ತದೆ. ಗುರು ಶಿಷ್ಯ ಪರಂಪರೆ ಇಲ್ಲದೆ, ಸಂಪ್ರದಾಯ ಇಲ್ಲದೆ ನಾವು ಕೇಳಿದ್ರೆ ಅದು ಪ್ರಯೋಜನ ಇಲ್ಲ. ಯಾರಾದರೂ ಈ ದಿವ್ಯ ಪರಂಪರೆಯ ಮೂಲಕ ಜ್ಞಾನ ಪಡೆಯುವಷ್ಟು ಅದೃಷ್ಟಶಾಲಿ ಆಗಿದ್ದಲ್ಲಿ ನೋಡಿ, ನಾವೀಗ ಅದೃಷ್ಟಶಾಲಿಗಳು. ಯಾಕೆಂದ್ರೆ ನಾವು ಗುರು ಪರಂಪರೆಯಿಂದ ಕೇಳ್ತಾ ಇದ್ದೇವೆ. ಅವರು ಖಂಡಿತವಾಗಿ ಭಗವಂತನ ಹಾಗೂ ಭಗವಂತನ ಶಬ್ದಾವತಾರವಾದ ಶ್ರೀಮದ್ ಭಾಗವತದ ನಿಗೂಢ ರಹಸ್ಯವನ್ನು ಅರಿತುಕೊಳ್ಳುವ ಅವಕಾಶ ಹೊಂದುತ್ತಾರೆ. ನಮ್ಗೆ ಒಂದಲ್ಲ ಒಂದು ದಿವಸ ಇದರ ಶ್ರೀಮದ್ ಭಾಗವತದ ನಿಗೂಢ ರಹಸ್ಯ ನಮ್ಗೆ ಗೊತ್ತಾಗ. ನಿಗೂಢ ರಹಸ್ಯ ಅಂತ ಕೃಷ್ಣನಲ್ಲಿ ಪ್ರೇಮ, ನಾವು ಕೃಷ್ಣನನ್ನು ಪ್ಲೀಸ್ ಮಾಡ್ಬೇಕು, ಇದು ನಿಗೂಢ ರಹಸ್ಯ. ಎಸ್ ಕೃಷ್ಣ ಚೈತನ್ಯ.